ಉಳ್ಳಾಲ ನಗರಸಭೆಯ 18ನೇ ಗಂಡಿ ವಾರ್ಡ್ ಸರ್ಕಾರದಿಂದ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಕಳೆದ 2 ವರ್ಷಗಳಿಂದ ಅಭಿವೃದ್ಧಿಗಾಗಿ 1 ರೂಪಾಯಿ ಕೂಡ ಅನುದಾನ ಮೀಸಲಿಟ್ಟಿಲ್ಲ ಎಂದು ಗಂಡಿ ವಾರ್ಡ್ನ ಸದಸ್ಯರಾದ ದಿನಕರ ಉಳ್ಳಾಲ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಕ್ಕೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ಉಳ್ಳಾಲ ನಗರಸಭೆಯ 18ನೇ ವಾರ್ಡ್ನ ನಗರಸಭಾ ಸದಸ್ಯನಾಗಿದ್ದೇನೆ. ಸೆಪ್ಟೆಂಬರ್ 3, 2018ರಂದು ಜನತಾದಳದಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿ ಬಂದಂತಹ ನಾನು ನಗರಸಭಾ ಸದಸ್ಯನಾಗಿದ್ದೇನೆ. 2 ವರ್ಷ 2 ತಿಂಗಳಾಗಿ ಕೂಡ ಈ ವಾರ್ಡ್ನಲ್ಲಿ 1 ರೂಪಾಯಿಯ ಹಣ ಅನುದಾನ ಕೂಡ ಮೀಸಲಾಗಲಿಲ್ಲ. ಎಸ್ಎಫ್ಸಿ ಫಂಡ್ ಆಗಲಿ, ಪಂಚಾಯತ್ ಫಂಡ್ ಆಗಲಿ, ಎಂಎಲ್ಎ ಫಂಡ್ ಆಗಲಿ, ಎಂಎಲ್ಸಿ ಫಂಡ್ ಆಗಲಿ ಯಾವುದೇ ಅನುದಾನದಿಂದ 1 ರೂಪಾಯಿ ಹಣವನ್ನ ಕೂಡ ಇಡಲಿಲ್ಲ. ಗಂಡಿ ಎಂಬ ವಾರ್ಡ್ ಗುಡ್ಡಗಾಡು ಪ್ರದೇಶಗಳಲ್ಲಿ 3,000ದಷ್ಟು ಜನರಿದ್ದಾರೆ. 3-4 ರಸ್ತೆಗಳು ಹದಗೆಟ್ಟು ಜನರು ಓಡಾಡಲು ಸಾಧ್ಯವಾಗ್ತಾ ಇಲ್ಲ. ಆಂಬ್ಯುಲೆನ್ಸ್, ರಿಕ್ಷಾ ಓಡಾಡಲು ಸಾಧ್ಯವಾಗ್ತಾ ಇಲ್ಲ. ಈ ಪರಿಸ್ಥಿತಿಯನ್ನ ಕಳೆದ 2 ವರ್ಷಗಳಿಂದ ನಾನು 37 ಪತ್ರದ ಮೂಲಕ ಬರೆದುಕೊಂಡು ಅದೇ ರೀತಿ 17 ಬಾರಿ ಮುಖ್ಯಮಂತ್ರಿಗಳಿಗೆ, ಜನಪ್ರತಿನಿಧಿಗಳಿಗೆ, ನಗರಸಭೆಯ ಪೌರಾಯುಕ್ತರಿಗೆ, ಅಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರುಗಳಿಗೆ, ಅದೇ ರೀತಿಯಲ್ಲಿ ಎಲ್ಲಾ ನಗರಾಡಳಿತದ ಸಚಿವರಿಗೂ ಕೂಡ ಭೇಟಿ ಮಾಡಿಕೊಂಡು ಮನವರಿಕೆ ಮಾಡಿದ್ದೇನೆ. ಪತ್ರಗಳ ಮೂಲಕ ಎಲ್ಲಾ ವಿಷಯಗಳನ್ನ ತಿಳಿಸಿಕೊಂಡರೂ ಕೂಡ ಯಾರೂ ಕೂಡ ಸ್ಪಂದಿಸಿಲ್ಲ ಎಂದು ಹೇಳಿದರು. ಇದರಿಂದಾಗಿ ಜನರು ಬೇಸತ್ತಿದ್ದಾರೆ. ನಾನು ಕೂಡ ಇದರ ಬಗ್ಗೆ ಹೋರಾಟ ಮಾಡಿ ಸಾಕಾಗಾಯಿತು. ಶಾಸಕಾಂಗ ಮತ್ತು ರಾಜ್ಯಾಂಗ ಯಾವಾಗ ಫೇಲ್ಯೂರ್ ಆಗ್ತದೆ, ಯಾವಾಗ ಆಗ್ತದೆ, ನನಗೆ ಒಂದೇ ಒಂದು ದಾರಿ ಇರೋದು ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದು ಇದನ್ನು ವಿಷಯವನ್ನು ತಿಳಿಸುವುದು. ಜನರು ಅಸಹಾಯಕರಾಗಿದ್ದಾರೆ, ನಾನು ಕೂಡ ಅಸಹಾಯಕ ಆಗಿದ್ದೇನೆ. ಇಂಥ ಪರಿಸ್ಥಿತಿಯನ್ನು ವಾರ್ಡಿಗೆ ಬರಬಾರ್ದು. ಯಾಕಂತ ಹೇಳಿದರೆ ಗಂಡಿ ವಾರ್ಡ್ ಅತ್ಯಂತ ಹಿಂದುಳಿದ ವಾರ್ಡ್ ಆಗಿದೆ. ಇಲ್ಲಿ 95% ಜನರು ಇವತ್ತು BPL ಕುಟುಂಬದವರು ಆಗಿದ್ದಾರೆ. ಯಾರಿಗೂ ಸಹ ಎಲ್ಲಿಗೂ ಸಹ ಹೋಗ್ಲಿಕ್ಕೆ ಆಗ್ತಾ ಇದ್ದಿಲ್ಲ.